ನೆರಳಿಗೆ ಹೋಗುತ್ತೆ. ನೆರಳಿಗೆ ಆಶೆಗಾಗಿ ಅಥವಾ ಇಂಧನದ ಸರಿದೂಗಿಸುವುದಕ್ಕಾಗಿ ಎಷ್ಟೋ ಹಾಕೊಂಡು ಬರೋದು ಸರಿಯಾಗೋದಿಲ್ಲ. ಎಷ್ಟು ಆಲ್ರೆಡಿ ಸೂಚಿಸಿದ್ದಿದೆ ಅಷ್ಟು ಮಾತ್ರ ಸಾಯಿಸಿ ನೀವು ಸೇಫಾಗಿರಿ, ಮಕ್ಕಳನ್ನು ಸೇಫಾಗಿ ಕರ್ಕೊಂಡೋಗಿ ಮನೆಗೆ ತಂದು ತಲುಪಿಸಿ. ಇದು ನಿಮ್ಮದು ಜವಾಬ್ದಾರಿ ಇದೆ, ನಮ್ಮದು ಇದೆ, ಪೇರೆಂಟ್ಸದ್ದು ಇದೆ, ಸ್ಕೂಲ್ದು ಇದೆ. ಎಲ್ಲರೂ ಸೇರಿ ಮಾಡಿದ್ರೆ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ ಆಗೋದು. ಕೇವಲ ಒಂದು ಸೈಡಿಂದ ಚಪ್ಪಾಳೆ ತಟ್ಟಕ್ಕೆ ಸಾಧ್ಯ ಇಲ್ಲ, ಎರಡು ಕೈ ಬೇಕಾಗೋದು. ಇವೆಲ್ಲರೂ ಸಹಕಾರ ಮಾಡಿದ್ರೆ ಎಲ್ಲ ಮಕ್ಕಳು ಸೇಫಾಗಿರ್ತಾರೆ. ದಯವಿಟ್ಟು ಇನ್ನೊಂದು ಸಲ ಯಾರು ಮಾಡ್ಲಿಕ್ಕೆ ಹೋಗಬೇಡಿ. ಇದು ಈ ಸಲ ನಿಮಗೆ ವಾದ ಮಾಡಿ ಕಳಿಸ್ತಾ ಇದ್ದೀವಿ. ಮುಂದೆ ಮಾಡೋಕ್ಕೂ ಮಾಡಿದರೆ FIR ಮಾಡ್ತಾರೆ ಆಯಿತಾ? ಎಲ್ಲರೂ ತೊಗೊಂಡು ಹೋಗ್ಬೋದು. ಧನ್ಯವಾದ. ಈಗ ಕೊಡ್ತಾರೆ ಯಾವುದು ಬೇಕಲ್ಲ, ನಾನು ಬೇರೆ ಬೇಕಲ್ಲ. ಅಲ್ಲ, ನಾನು ಸುಮಾರು ಬೇರೆ ಬೇರೆ ಕಾರಣಗಳಿಂದ ಬರ್ತಾ ಇರ್ತದೆ. ಇದಕ್ಕೆ ಮುಂಚೆನೇ ಬಂದಿದ್ದೀವಿ. ಅದರಲ್ಲಿ ಕೆಲವೊಂದು ಇಮೇಲ್ IDs ಯಾರು ರೆಗ್ಯುಲರ್ಲಿ ಕಳಿಸ್ತಾರೆ ಅದೆಲ್ಲ ಐಡೆಂಟಿಫೈ ಆಗಿರುವಂಥದ್ದು ಇದೆ. ಬಟ್ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಕೆಲವೊಂದು ಕೇಸಸ್ ಪತ್ತೆ ಆಗಲ್ಲ. ಈಗ ಬೆಂಗಳೂರು ಸ್ಕೂಲ್ಗಳಲ್ಲಿ ಆಗಲಿ, ಹಾಸನದಲ್ಲಿ ಆಗಲಿ, ಮಂಗಳೂರಲ್ಲಿ ಆಗಲಿ, ಇಲ್ಲೆಲ್ಲ ಸ್ಕೂಲು, ಏರ್ಪೋರ್ಟ್ಗೆಲ್ಲ ಈ ಥರ ಥ್ರೆಟ್ ಮೇಲ್ಸ್ ಬರುವಂತಿದೆ. ಇದಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಒಂದು ಕೋಆರ್ಡಿನೇಷನ್ ಗ್ರೂಪ್ ಇದೆ. ಎಲ್ಲ ಇಂಟೆಲಿಜೆನ್ಸ್ ಏಜೆನ್ಸೀಸು, ಪೊಲೀಸ್ ಆಫೀಸರ್ಸ್ ಎಲ್ಲರೂ ಇರುವಂಥ, ಎಲ್ಲಿ ದೇಶದಲ್ಲಿ ಎಲ್ಲಿ ಈ ಥರ ಥ್ರೆಟ್ ಮೇಲ್ಸ್ ಬಂದ್ರೂ ಇಮಿಡಿಯೇಟ್ಲಿ ಅದನ್ನು ಆ ಪೋರ್ಟಲ್ಗೆ ಶೇರ್ ಮಾಡಿ ಅಕ್ರಾಸ್ ದ ಕಂಟ್ರಿ ಅನಾಲಿಸಿಸ್ ಮಾಡಿ ಆ ಥರ ಕೇಸ್ಗಳು ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ ಅಂತ ನಡೀತಾ ಇರ್ತದೆ. ಇಟ್ ಇಸ್ ಅ ಲಾಂಗ್ ಪ್ರೊಸೆಸ್. ನಮ್ಮ ಇಲ್ಲಿ ಬಂದದ್ದು ಈ ಹಿಂದೆ ಬಂದ ಥರದ್ದು ಕಾಮನ್ ಇದೆಯಾ ಅಥವಾ ಸ್ಪೆಸಿಫಿಕ್ ಮೊನ್ನೆ ಮಂಗಳೂರಲ್ಲಿ ಒಂದು ಬೇರೆ ಥರ ಘಟನೆ ಆಯಿತು, ಯಾರು ಅಲ್ಲೇ ಮಾಡಿ ಹಾಗೆ? ಪ್ರಥಮ ದೃಷ್ಟಿ ಇದು ಬೇರೆ ಬೇರೆದವರಿದೆ ಅಂತ ನಮಗೆ ಕಂಡು ಬರ್ತದೆ. ಅದಕ್ಕೇನಾದರೂ ಬೇಕಾಗಿ ಹಂತವಾಗಿ ನಾವು ಮಾಡ್ತೀವಿ. ಈಗ ಎಲ್ಲ ಒಂದೇ ದಿನ ಅಥವಾ ಒಟ್ಟಿಗೆ ಮಾಡಿದರೆ
ಎಲ್ಲ ರೀತಿ ಇರುವ ಟ್ರಾನ್ಸ್ಪೋರ್ಟೇಷನ್ಗಳಲ್ಲೂ ಸಮಸ್ಯೆ ಆಗ್ತದೆ. ಖಾಸಗಿ ಬಸ್ಸುಗಳಾಗಲಿ ಮತ್ತು ಈಗ ಖಾಸಗಿ ವಾಹನಗಳನ್ನು ನಾವು ಇಟ್ಕೊಂಡಿದ್ದೀವಿ, ರಿಕ್ಷಾಗಳನ್ನು ಇಟ್ಕೊಂಡಿದ್ದೀವಿ. ಖಾಸಗಿ ಬಸ್ಸುಗಳಲ್ಲಿ ಇದೇ ರೀತಿ ಎನ್ಫೋರ್ಸ್ಮೆಂಟ್ ಮುಂದೆ ನಡೀತದೆ. ಅಲ್ಲ, ಸ್ಕೂಲ್ಗಳಿಗೆ ಆ್ಯಕ್ಚುಲಿ ಅವರು ಮಕ್ಕಳು ಕರ್ಕೊಂಬರುವಂಥ ವಾಹನಗಳಲ್ಲಿ ಇದು ಇಷ್ಟು ಕರೆಕ್ಟ್ ಏನು ಎಷ್ಟು ಮಕ್ಕಳು ಇರಬೇಕು ಅದನ್ನು ಅವರು ಪಾಲನೆ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ಅವರು ಆ ಥರ ವಾಹನಗಳು ನಮ್ಮ ಶಾಲೆಗೆ ಸಾಗಿಸಬೇಡಿ ಅಂತ ಅವರ ಸೈಡಿಂದಲೇ ಹೇಳಬೇಕಾಗ್ತದೆ. ಅದಕ್ಕೆ ಈ ಒಂದು ವಾರ ನಾವು ಟೈಮ್ ಕೊಟ್ಟಿರೋದು. ಒಂದು ವಾರ ಟೈಮಲ್ಲಿ ಎಲ್ಲರೂ ಸುಧಾರಿಸ್ಕೊಂಡು ಪ್ರಾಪರಾಗಿ ಮಾಡ್ಕೊಂಡು ಸ್ಪೀಡಾಗಿ ವಾಹನ ಚಲಾವಣೆ ಮಾಡಿರುವಂಥ ಉದ್ದೇಶನೇ ಈಗ ಮೊನ್ನೆ ಒಂದು ನಮ್ಮ ಪ್ರೆಸ್ ಗ್ರೂಪಲ್ಲಿ ಯಾರೊಬ್ಬರು ಶೇರ್ ಮಾಡಿದ್ದಾರೆ, ವಾಹನ ಒನ್ ವೇ ತಪ್ಪಿ ಬರುವಂಥದ್ದು. ಈ ಥರ ಸುಮಾರು ವೈಲೇಷನ್ಸ್ ಶಾಲಾ ಏರಿಯಾಗಳಲ್ಲಿ ಬರ್ತಾ ಇರುವಂಥದ್ದು ಕಂಡು ಬಂದಿದೆ. ಸ್ಪೆಸಿಫಿಕ್ಲಿ ಶಾಲಾ ಏರಿಯಾಗಳಲ್ಲಿ ಇನ್ನು ಚೆಕ್ ಪೋಸ್ಟ್ ಹಾಕಿ ಡ್ರೈವ್ ಮಾಡೋದಕ್ಕೆ ಮುಂದೆ ಮಾಡ್ತೀವಿ. ಈಗ ಸದ್ಯಕ್ಕೆ ನಾವು ಓವರ್ಲೋಡಿಂಗು ಮತ್ತು ಡ್ರಂಕನ್ ಡ್ರೈವಿಂಗು ಮತ್ತು ಅನ್ಸೇಫ್ ಡ್ರೈವಿಂಗು ಈ ಥರ ವಿಷಯಗಳ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಅದು ಪೇರೆಂಟ್ ಇದೆ ಸರ್. ಸಿಟಿ ಲಿಮಿಟಲ್ಲಿ ಅದೇ ರಾಂಗ್ ಸೈಡ್ ಜಾಸ್ತಿ ಆಗ್ತದೆ. ಸ್ಕೂಲ್ ಬಸ್ಗಳು ಬೇರೆ, ಪ್ರೈವೇಟ್ ಇಲ್ಲ. ಅದು ಫಾಲೋಅಪ್ ಮಾಡಿ ವೈಲೇಷನ್ಸ್ ಹಿಡಿತೀವಿ. ಕೆಲವೊಂದು ಕಡೆ ಜೆನ್ಯೂನ್ ಇಶ್ಯೂಸ್ ಇರುವಂಥದ್ದು ಏನಂದರೆ ಹೈವೇಯಲ್ಲಿ ಸರ್ವಿಸ್ ರೋಡ್ ಇಲ್ಲ ಮತ್ತು ಕೆಲವೊಂದು ಇಶ್ಯೂಸ್ ಇದೆ. ಆದರೂ ಒನ್ ವೇ ತಪ್ಪಿ ಬರೋದು ಅದು ನ್ಯಾಷನಲ್ ಹೈವೇಲಿ ಆದಷ್ಟು ಡೇಂಜರಸ್ ಬೇರೆ ಯಾವುದೂ ಇಲ್ಲ. ಸೊ ಅದರ ಮೇಲೂ ನಾವು ಸ್ಪೆಸಿಫಿಕ್ ಡ್ರೈವ್ಸ್ ಮಾಡ್ತೀವಿ. ಹೀಗೆ ಒಂದೊಂದಾಗಿ ಸ್ಪೆಸಿಫಿಕ್ ಆಗಿ ವಿಷಯಗಳನ್ನು ಇಟ್ಕೊಂಡು ನಾವು ಒಂದೊಂದಾಗಿ ಸುಧಾರಿಸ್ತಾ ಹೋಗಲಿಕ್ಕೆ ಈ ಥರ ಪ್ರಯತ್ನ ಮಾಡ್ತೀವಿ. 90 ಕ್ಯಾಮ್ರಾಗಳು ಅಪ್ರೂವ್ ಮಾಡಿದ್ದಾರೆ. ಅದೊಬ್ಬ ಟೆಂಡರ್ ಪ್ರೊಸೆಸ್ ನಡೀತಾ ಇದೆ. ಅದಲ್ಲದೆ 2 ಟ್ರಾಫಿಕ್ ಸಿಗ್ನಲ್ಸ್ದು ಟೆಂಡರಿಂಗ್ ನಡೀತಾ ಇದೆ. ಸೊ ಅದು ಮುನ್ಸಿಪಾಲಿಟಿ ಫಾಲೋಅಪ್ ಮಾಡ್ತೀವಿ. ಅದಲ್ಲದೆ ಈಗ ನಾವೆಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲೂ ಓವರಾಲ್ ಈಗ ಮಾನ್ಯ DG and IGP ಸರ್ ಮೀಟಿಂಗ್ ಮಾಡಿದ್ದಾರೆ, ಮಾನ್ಯ ಗೃಹ ಸಚಿವರು ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಸ್ಟೇಷನ್ಗಳಲ್ಲೂ CCTV ಕ್ಯಾಮ್ರಾ ಕವರೇಜ್ ಜಾಸ್ತಿ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ CCTV ಕ್ಯಾಮ್ರಾಸ್ ಹೆಚ್ಚು ಮಾಡುವಂಥ ಒಂದು ಡ್ರೈವ್ ಸಹ ನಾವು ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಎಲ್ಲಿ ಸಿಗ್ನಲ್ ಸರ್? 2 ಸಿಗ್ನಲ್ ಈಗ ಒಂದು ಕಲ್ ಸಂಖ್ಯೆ ಹೇಳಿದ್ದಾರೆ, ಇನ್ನೊಂದು ನಾನು ಚೆಕ್ ಮಾಡಬೇಕು. ಇಲ್ಲಿ ಕಳೆದ ಹಲವಾರು ದಿನಗಳಿಂದ ಶಾಲೆ ಓಪನ್ ಆದಮೇಲೆ ಸುಮಾರು ಕಂಪ್ಲೇಂಟ್ಸ್ ಬಂದಿದೆ. ಶಾಲೆಗೆ ಮಕ್ಕಳನ್ನು ಓವರ್ಲೋಡಿಂಗ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ, ರಿಕ್ಷಾಗಳಲ್ಲಿ ಅನ್ಸೇಫ್ ಆಗಿ ಡೇಂಜರ್ಸ್ ಆಗಿ ಕರ್ಕೊಂಡು ಹೋಗ್ತಿದ್ದಾರೆ. ಅದೇ ರೀತಿ ಬಸ್ಸುಗಳಲ್ಲೂ ಓವರ್ಲೋಡಿಂಗ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಕೆಲ ಬಸ್ಸುಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ. ಇವೆಲ್ಲ ಇಲ್ಲದಿದ್ರೂ ಡೇಂಜರಸ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ. ನಿನ್ನೆ ಬ್ರಹ್ಮವಾರದಲ್ಲೂ ಒಂದು ಘಟನೆ ಆಗಿದೆ. ಒಂದು ಶಾಲಾ ಮಕ್ಕಳನ್ನು ಸಾಗಿಸ್ತಾ ಇರುವಂಥ ಬಸ್ಸಿಗೆ ಒಂದು ಗಾಡಿ ತಾಗಿ 6-7 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ 2 ಜನ ಅಡಿಷನಲ್ SP ಅವರ ನೇತೃತ್ವದಲ್ಲಿ ನಾವು ಒಂದು ಕಾರ್ಯಾಚರಣೆ ಇವತ್ತು ಮಾಡಿದ್ದೀವಿ. ಇಡೀ ಉಡುಪಿ ಜಿಲ್ಲೆಯಲ್ಲಿರುವ ಎಲ್ಲ ಸಬ್ ಡಿವಿಷನ್ಗಳಲ್ಲೂ ಎಲ್ಲ ಆಫೀಸರ್ಸು ಈ ಸ್ಪೆಷಲ್ ಟ್ರಾಫಿಕ್ ಡ್ರೈವಲ್ಲಿ ಭಾಗವಹಿಸಿದ್ದೀವಿ. ಕಾರ್ಯಕ್ರಮ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಶಾಲೆಗಳಿಗೆ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇರುವಂತಹ ಓಮ್ನಿ ಗಾಡಿಗಳು ಮತ್ತು ಆಟೋ ರಿಕ್ಷಾಗಳು ಮತ್ತು ಬಸ್ಸುಗಳು, ಶಾಲಾ ಬಸ್ಸುಗಳು, ಇವೆಲ್ಲ ಡ್ರೈವರ್ಸಿಗೆ ಮೊದಲನೇದಾಗಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಚೆಕ್ ಮಾಡೋದು, ಅಥವಾ ಮಕ್ಕಳನ್ನು ಕರ್ಕೊಂಡ್ಬರುವಂಥ ಈವನ್ ಬೈಕಲ್ಲಿ ಪೇರೆಂಟ್ಸ್ ಕರ್ಕೊಂಡ್ಬಂದು ಒಂದು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಚೆಕ್ ಮಾಡುವಂಥದ್ದು ಒಂದು. 2ನೇದು ಇವರದ್ದು ಎಲ್ಲ ದಾಖಲಾತಿಗಳು ಪ್ರಾಪರಾಗಿ ಇದೆ ಅಂತ ಇರುವಂಥದ್ದು 2ನೇ ವಿಷಯ. 3ನೇದು ಓವರ್ಲೋಡಿಂಗ್ ಬಗ್ಗೆ. ಇದು ಆಲ್ರೆಡಿ ಕಳೆದ ಒಂದು ವಾರದಲ್ಲಿ ಎಲ್ಲ ರಿಕ್ಷಾ ಚಾಲಕರಿಗೂ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದನೂ ಮೀಟಿಂಗ್ ಮಾಡಿ ಓವರ್ಲೋಡಿಂಗ್ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ. ಬಸ್ನವರಿಗೂ ಇದೇ ರೀತಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಆದರೂ ಈ ಥರ ವೈಲೇಷನ್ಸ್ ಕಂಡು ಬಂದಿದೆ. ಸೊ ಇವತ್ತು ಸುಮಾರು ವಾಹನಗಳ ಮೇಲೆ ನಾವು ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 930 ವಾಹನಗಳನ್ನು ನಾವು ಶಾಲೆಗಳಿಗೆ ಮಕ್ಕಳನ್ನು ಸಾಗಿಸುವಂಥ ವಾಹನಗಳು 930 ವಾಹನಗಳನ್ನು ಚೆಕ್ ಮಾಡಿ ಅದರಲ್ಲಿ 282 IMV ಕೇಸಸ್ ನಾವು ಇವತ್ತು ಫೈಲ್ ಮಾಡಿದ್ದೀವಿ. ಎಲ್ಲರೂ ಸೇರಿ 1,60,000 ಹತ್ರ ದಂಡವನ್ನು ಇವತ್ತು ಅವರ ಕಡೆಯಿಂದ ಕಟ್ಟಿಸಿದ್ದೀವಿ. ಇದರಲ್ಲಿ ಒಂದು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸ್ ಇತ್ತು. ಮಕ್ಕಳನ್ನು ಶಾಲೆಗೆ ಬಿಡಕ್ಕೆ ಬಂದಿದ್ದಾಗ ಅವ್ರದ್ದು ಪೋಷಕರೇ ಡ್ರಿಂಕ್ ಮಾಡಿ ಗಾಡಿ ಓಡಿಸ್ತಾ ಇರುವಂಥ ಒಂದು ಘಟನೆ ನಡೆದಿದೆ. ಸೊ ಬೇರೆ ವಾಹನಗಳದ್ದು ನಾವು ಎಲ್ಲ ರೀತಿಯಲ್ಲಿ ಪರ್ಫೆಕ್ಟ್ ಆಗಿರಬೇಕು ಅಂತ ನಾವು ಮೋಟರ್ ವೆಹಿಕಲ್ ಆ್ಯಕ್ಟ್ ರೂಲ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಆದರೆ ಹೆಚ್ಚಿನದಾಗಿ ಮಕ್ಕಳನ್ನು ಸಾಗಿಸುವಂಥ ವಾಹನಗಳಲ್ಲಿ ಈ ಥರ ವೈಲೇಷನ್ಸ್ ಇರಬಾರ್ದು ಅಂತ ಇಂಪಾರ್ಟೆಂಟ್ ಇದೆ. ಈ ಥರ ಸಿಮಿಲರ್ ಡ್ರೈವ್ಸ್ ಬೆಂಗಳೂರಲ್ಲೂ ಮತ್ತು ಇತರ ನಗರಗಳಲ್ಲೂ ಮಾಡಿದ್ದಾರೆ. ಸೊ ನಾವು ಉಡುಪಿಯಲ್ಲಿ ಇವತ್ತು ಮಾಡಿದ್ದೀವಿ. ಇವತ್ತು ನಾವು ಏನು ಓವರ್ಲೋಡಿಂಗು ಮತ್ತು ಈ ಥರದ್ದು ಕಂಡು ಬಂದಿದೆ, ಅವರಿಗೆ ಇವತ್ತು ನಾವು ವಾಹನಗಳನ್ನು ಸೀಸ್ ಮಾಡ್ತಿಲ್ಲ, ಅವ್ರಿಗೆ ಬಿಟ್ಟು ಕಳಿಸ್ತೀವಿ. 1 ವಾರ ಟೈಮ್ ಕೊಡ್ತೀವಿ ಅವರಿಗೆ. ಏನು ಓವರ್ಲೋಡಿಂಗ್ ಇದೆ, ಯಾಕೆಂದರೆ ಮಕ್ಕಳು ಅದು ಸಮಸ್ಯೆ ಆಗ್ತದೆ. ಈಗ ನಾವು ಕೂಡಲೇ ನಾಳೆಯಿಂದ ವಾಹನ ಓಡಿಸಬಾರ್ದು ಅಂತ ಹೇಳಿದ್ರೆ ಅವರಿಗೆ ಒಂದು 4-5 ದಿನ ಆಲ್ಟರ್ನೇಟ್ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಾದಮೇಲೆ ಇನ್ನೊಂದು ವಾರ ಬಿಟ್ಟು ಮತ್ತೆ ನಾವು ಇದೇ ಡ್ರೈವ್ ಮಾಡ್ತೀವಿ. ಆವಾಗ ನಾವು ಏನು ವಾಹನಗಳು ಸಿಗ್ತದೆ ಅದನ್ನು FIR ದಾಖಲೆ ಮಾಡಿಕೊಂಡು ನಾವು ವೆಹಿಕಲ್ಸನ್ನು ಸೀಸ್ ಮಾಡೋ ಕಾರ್ಯಕ್ರಮ ಮಾಡ್ತೀವಿ. ಸೊ ಎಲ್ಲ ಪೋಷಕರ ಹತ್ರನೂ ನನ್ನ ಒಂದು ಮನವಿ ಏನಂತ ಹೇಳಿದರೆ, ಏನೋ ಕಡಿಮೆ ರೈಟಿಗೆ ಕಳಿಸ್ಬೋದು ಅಂತ ಹೇಳಿ ಮಕ್ಕಳನ್ನು ಓವರ್ಲೋಡ್ ಮಾಡಿ ಕಳಿಸ್ಬಾರ್ದು. ನಿಮ್ಮದು ಜವಾಬ್ದಾರಿ ಇದೆ ಈ ವಿಷಯದಲ್ಲಿ.
ಅದನ್ನು ನೀವು ಪಾಲನೆ ಮಾಡ್ಕೋಬೇಕಾಗ್ತದೆ. ನಮ್ಮ ಇಲಾಖೆ ವತಿಯಿಂದ ಉಳಿದ ಶಾಲಾ ಮತ್ತು ಕಾಲೇಜು ಸಂಸ್ಥೆಗಳು ಇದನ್ನು ಕಂಪ್ಲೈ ಮಾಡ್ತಿದ್ದೇವೆ ಅಂತ ನಾವು ನಮ್ಮ ಕಡೆಯಿಂದ ಇದೇ ಥರ ಡ್ರೈವ್ ಮಾಡಿ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ.